ಅದು 2022 ಫೆಬ್ರವರಿ 3ನೇ ತಾರೀಕು ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಳಿಗ್ಗೆ ಸುಮಾರು 7:45 ದೆಹಲಿಯಿಂದ ನ್ಯೂಯಾರ್ಕ್ಗೆ ಹಾರಬೇಕಾಗಿದ್ದ ಫ್ಲೈಟ್ ನಂಬರ್ A11002 ಬೋರ್ಡಿಂಗ್ಗೆ ರೆಡಿಯಾಗಿ ನಿಂತಿತ್ತು. ಅಮರಿಕ್ ಸಿಂಗ್ ಎನ್ನುವ ಪಂಜಾಬ್ ಮೂಲದ ಸುಮಾರು 82 ವಯಸ್ಸಿನ ವ್ಯಕ್ತಿ ತನ್ನ ಬ್ಯಾಗ್ಗಳನ್ನ ಚೆಕಿಂಗ್ಗೆ ಕಳಿಸಿ ಸೆಕ್ಯೂರಿಟಿ ಚೆಕಿಂಗ್ಗೆ ಬಂದಿದ್ದಾರೆ. 81 ವಯಸ್ಸಿನ ಮುದುಕ ಬಿಳಿ ಬಣ್ಣದ ಒಂದು ಜುಬ್ಬಾ ಮತ್ತು ಟ್ರೆಡಿಷನಲ್ ಧೋತಿಯನ್ನ ಹಾಕಿಕೊಂಡಿದ್ದರು. ವಿಚಿತ್ರ ಏನಂದ್ರೆ ಆ ಧೋತಿ ಮೇಲೆ ಒಂದು ಬೆಲ್ಟ್ ಅನ್ನು ಕೂಡ ಹಾಕಿಕೊಂಡಿದ್ದರು. ಸೆಕ್ಯೂರಿಟಿಗಾಗಿ ಅಮರಿಕ್ ಸಿಂಗ್ ಸೆಕ್ಯೂರಿಟಿ ಏರಿಯಾಗೆ ಹೋಗಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಅಮರಿಕ್ ಸಿಂಗ್ 82 ವಯಸ್ಸಿನ ಮುದುಕನನ್ನ ತಪಾಸಣೆ ಮಾಡುವಾಗ ಯಾಕೋ ಅವರಿಗೆ ಅನುಮಾನ ಬಂದಿದೆ. ಆಗ ಸೆಕ್ಯೂರಿಟಿ ವಿನಮ್ರವಾಗಿ, ಸರ್ ದಯವಿಟ್ಟು ಸ್ವಲ್ಪ ಸೈಡಿಗೆ ಬನ್ನಿ ಅಂತ ಕರೆದುಕೊಂಡು ಹೋಗಿ ತಮ್ಮ ಸೀನಿಯರ್ ಆಫೀಸರ್ಗೆ ತನಗೆ ಯಾಕೋ ಅನುಮಾನ ಬಂದಿರುವ ವಿಷಯವನ್ನ ತಿಳಿಸಿದ್ದಾನೆ. ಆಗ ಏರ್ಪೋರ್ಟ್ ನ ಸೀನಿಯರ್ ಸೆಕ್ಯೂರಿಟಿ ಆಫೀಸರ್ ಆ 82 ವಯಸ್ಸಿನ ಮುದುಕನನ್ನ ತಪಾಸಣೆ ಮಾಡಬೇಕೆಂದು ಪಂಚೆಯನ್ನು ಬಿಚ್ಚಿಸಿದಾಗ ಇಡೀ ಏರ್ಪೋರ್ಟ್ ಸೆಕ್ಯೂರಿಟಿ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದರು. ಅಷ್ಟಕ್ಕೂ ಆ ಪಂಚೆಯಲ್ಲಿ ಏನಿತ್ತು, ಯಾಕೆ ಅಧಿಕಾರಿಗಳು ಪಂಚೆಯನ್ನ ತೆಗೆಸಿದ್ರು ಅನ್ನುವ ವಿಚಾರ ನಿಮ್ಮನ್ನು ಕೂಡ ಅಚ್ಚರಿಗೊಳಿಸುವುದರಲ್ಲಿ ದೂಸರಾ ಮಾತೇ ಇಲ್ಲ. ಹೌದು ಸ್ನೇಹಿತರೆ, ಅಮರಿಕ್ ಸಿಂಗ್ ಅನ್ನುವ ವ್ಯಕ್ತಿ ಅವತ್ತು ದೆಹಲಿಯಿಂದ ಅಮೆರಿಕದ ನ್ಯೂಯಾರ್ಕ್ ನಗರಕ್ಕೆ ಹೋಗಬೇಕಾಗಿತ್ತು. ನೀವೊಂದು ಪ್ರಶ್ನೆ ಕೇಳಬಹುದು, 82 ವಯಸ್ಸಿನ ಮುದುಕ ಪಂಚೆ ಹಾಕಿಕೊಂಡು ಅಮೆರಿಕಕ್ಕೆ ಹೋಗುವುದರಲ್ಲಿ ತಪ್ಪೇನಿದೆ ಅಂತ. ಆದ್ರೆ ಇಲ್ಲೇ ಇರೋದು ನೋಡಿ, ಈ ಒಂದು ಘಟನೆಗೆ ಒಂದು ಭಾರಿ ಟ್ವಿಸ್ಟ್. ನಿಜವಾಗಲೂ ಅಮರಿಕ್ ಸಿಂಗ್ ಅನ್ನುವ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ. ಬದಲಾಗಿ ಅವತ್ತು ದೆಹಲಿಯಿಂದ ಅಮೆರಿಕಕ್ಕೆ ಹೊರಟಿದ್ದು 32 ವರ್ಷದ ಜಯೇಶ್ ಪಟೇಲ್ ಅನ್ನುವ ಗುಜರಾತಿ ಮೂಲದ ವ್ಯಕ್ತಿ. ಈ ಜಯೇಶ್ ಪಟೇಲ್ ಹಲವಾರು ದಿನಗಳಿಂದ ಅಮೆರಿಕಾಗೆ ಹೋಗಬೇಕೆನ್ನುವ ಪ್ರಯತ್ನ ಮಾಡುತ್ತಾನೆ ಇದ್ದಾನೆ. ಆದ್ರೆ ಅವನಿಗೆ ಒಂದಿಲ್ಲ ಒಂದು ಕಾರಣದಿಂದ ಅಮೆರಿಕದ ವೀಸಾ ಸಿಗುತ್ತಾನೆ ಇರಲಿಲ್ಲ. ಹೀಗಾಗಿ ಇವನು ಅಮರಿಕ್ ಸಿಂಗ್ ಆಗಿ ಅಮರಿಕ್ ಸಿಂಗ್ ನ ಪಾಸ್ಪೋರ್ಟ್ ಅನ್ನ ಕದ್ದು ಲಪಟಾಯಿಸಿ ಆ ಒಂದು ಪಾಸ್ಪೋರ್ಟ್ ಮೇಲೆಯೇ ಅವನು ಅಮೆರಿಕಾಗೆ ಹೋಗಲು ಮುಂದಾಗಿದ್ದ. ಈ ಘಟನೆ ನಡೆಯುವ 2 ವರ್ಷದ ಮೊದಲು ಅಂದ್ರೆ 2020ರಲ್ಲಿ 30 ವಯಸ್ಸಿನ ಈ ಜಯೇಶ್ ಪಟೇಲ್ ಅಹಮದಾಬಾದ್ಗೆ ಕೆಲಸ ಹುಡುಕಿಕೊಂಡು ಬಂದಿದ್ದಾನೆ. ಆದ್ರೆ ಅವನಿಗೆ ಸರಿಯಾದ ಕೆಲಸಗಳು ಸಿಗುತ್ತಿರಲಿಲ್ಲ. ಕಾರಣ ಅವನು ಓದಿದ್ದು ಕೇವಲ ಬಿಕಾಂ ಮಾತ್ರ. ಹೀಗಾಗಿ ಹೇಗಾದ್ರೂ ಮಾಡಿ ಅಮೆರಿಕಕ್ಕೆ ಪಲಾಯನ ಮಾಡಬೇಕೆಂದು ಹಲವಾರು ಮಾರ್ಗಗಳನ್ನ ಅವನು ಹುಡುಕುತ್ತಿದ್ದ. ಆದ್ರೆ ಅಲ್ಲಿಯೂ ಅವನಿಗೆ ಯಶಸ್ಸು ಸಿಕ್ಕಿರಲಿಲ್ಲ. 2 ಬಾರಿ ಅವನ ವೀಸಾ ಕೂಡ ರಿಜೆಕ್ಟ್ ಆಗಿ ಹೋಗಿತ್ತು. ಹೀಗಿರುವಾಗ ಜಯೇಶ್ ಪಟೇಲ್ ಒಂದು ಬಾಡಿಗೆ ಮನೆ ಹುಡುಕಿಕೊಂಡು ಬಂದಿದ್ದಾನೆ ಹಾಗೂ ಕೆಲವು ತಿಂಗಳಿಂದ ಅಲ್ಲೇ ಇದ್ದ. ಅವನ ಮನೆಯ ಮೇಲೆ ಒಬ್ಬ 80 ವರ್ಷದ ಅಮರಿಕ್ ಸಿಂಗ್ ಅನ್ನುವ ವ್ಯಕ್ತಿ ವಾಸವಾಗಿದ್ದ. ಅಮರಿಕ್ ಸಿಂಗ್ ಮಗ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದ. ಹೀಗಾಗಿ ಅಮರಿಕ್ ಸಿಂಗ್ ಒಂದು ಬಾರಿ ಮಗನ ಬಳಿ ಕೂಡ ಹೋಗಿ ಬಂದಿದ್ದ. ಈ ವಿಷಯ ಜಯೇಶ್ ಪಟೇಲ್ಗೆ ಗೊತ್ತಾಗಿ ಹೋಗಿತ್ತು. ಅದೇನೋ ಗೊತ್ತಿಲ್ಲ, ಅವನ ತಲೆಯಲ್ಲಿ ಒಂದು ವಿಚಿತ್ರ ಐಡಿಯಾ ಹೊಳೆದಿದೆ. ಯಾಕೆ ತಾನು ಈ ಅಮರಿಕ್ ಸಿಂಗ್ ನ ಪಾಸ್ಪೋರ್ಟ್ ಅನ್ನೇ ಬಳಸಿ ಅಮೆರಿಕಕ್ಕೆ ಪಲಾಯನ ಮಾಡಬಾರದು ಅಂತ. ಹೌದು, ಮುಂದೆ ಕೆಲವು ದಿನಗಳ ಕಾಲ ಈ 32 ವರ್ಷದ ಜಯೇಶ್ ಪಟೇಲ್ ಆ 80 ವರ್ಷದ ಅಮರಿಕ್ ಸಿಂಗ್ ನನ್ನ ಸ್ನೇಹ ಬೆಳೆಸಿದ್ದಾನೆ ಹಾಗೂ ಅಮರಿಕ್ ಸಿಂಗ್ ಒಬ್ಬನೇ ಇದ್ದ ಕಾರಣ ಅವನಿಗೆ ಬೇಕಾದಂತಹ ಎಲ್ಲ ಸಹಾಯವನ್ನ ಮಾಡಿದ್ದಾನೆ. ಅಂದ್ರೆ ದಿನವಿಡೀ ಅವನಿಗೆ ದಿನಸಿ ಸಾಮಾನುಗಳನ್ನ ತರುವುದು, ಅವನಿಗೆ ಸಹಾಯ ಮಾಡುವುದು, ಹೀಗೆ ಎಲ್ಲ ರೀತಿಯ ಸಹಾಯವನ್ನ ಮಾಡಿ ಅವನ ಮನಸ್ಸನ್ನು ಗೆದ್ದಿದ್ದಾನೆ. ಒಂದು ದಿನ ಅವನಿಗೆ ನಶೆ ಬರುವಂತಹ ಪಾನಿಯನ್ನ ಕೊಟ್ಟು ಅವನ ಬಳಿ ಇದ್ದಂತಹ ಪಾಸ್ಪೋರ್ಟ್ ಅನ್ನು ಕೂಡ ಕದ್ದಿದ್ದಾನೆ. ಹೌದು, ಅಮರಿಕ್ ಸಿಂಗ್ ಬಳಿ ಇದ್ದಂತಹ ಆ ಪಾಸ್ಪೋರ್ಟ್ ಅಮೆರಿಕ ವೀಸಾ ಕೂಡ ಇತ್ತು. ಈಗ ಜಯೇಶ್ ಪಟೇಲ್ ಮಾಡಿದ್ದು ಇನ್ನೊಂದು ಭಾರಿ ಕಿತಾಪತಿ. ತಾನೇ ಅಮರಿಕ್ ಸಿಂಗ್ ಅಂತ ಸಾಬೀತುಪಡಿಸಿ ಅಮೆರಿಕಕ್ಕೆ ಹೋಗಬೇಕೆಂದು ನಿರ್ಧಾರ ಮಾಡಿದ್ದ. ಇದಕ್ಕಾಗಿ ಮುಂಬೈಗೆ ಹೋಗಿ ಅಮರಿಕ್ ಸಿಂಗ್ ನ ಹಾಗೆ ಮೇಕಪ್ ಮಾಡಿಸಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ತಾನೇ ಅಮರಿಕ್ ಸಿಂಗ್ ಅಂತ ಸಾಬೀತು ಮಾಡಲು ಕೂಡ ಮುಂದಾಗಿದ್ದ. ಆ ಪಾಸ್ಪೋರ್ಟ್ ನಲ್ಲಿ ಇದ್ದ ಹಾಗೆಯೇ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸಿ ಆ 32 ವರ್ಷದ ಜಯೇಶ್ ಪಟೇಲ್ 82 ವರ್ಷದ ಅಮರಿಕ್ ಸಿಂಗ್ ಆಗಿ ಬದಲಾಗಿ ಬಿಟ್ಟಿದ್ದ. ನೋಡಿದಿರಾ ಸ್ನೇಹಿತರೆ, ದುಡ್ಡು ಕೊಟ್ಟರೆ ಏನೆಲ್ಲ ಆಗಬಹುದು ಅಂತ. ಆ 32 ವರ್ಷದ ಯುವಕ ಈಗ 82 ವರ್ಷದ ಮುದುಕನಾಗಿದ್ದ. ಇದನ್ನೆಲ್ಲ ಹಿಂದೆ ನಾವು ಸಿನಿಮಾಗಳಲ್ಲಿ ಮಾತ್ರ ನೋಡುತ್ತಿದ್ದೆವು. ಆದ್ರೆ ಇವತ್ತು ಇರುವಂತಹ ಟೆಕ್ನಾಲಜಿಯಿಂದ ಮೆಡಿಕಲ್ ಸೈನ್ಸ್ ಅಷ್ಟೊಂದು ಮುಂದುವರೆದಿದ್ದರಿಂದ ಆ 32 ವಯಸ್ಸಿನ ಜಯೇಶ್ ಪಟೇಲ್ ನಿಜಕ್ಕೂ ಥೇಟ್ ಆಗಿ 82 ವರ್ಷದ ಅಮರಿಕ್ ಸಿಂಗ್ ಆಗಿ ಬದಲಾಗಿದ್ದ. ಇನ್ನೇನು ತಡ, ಮುಂಬೈಯಿಂದಲೇ ನೇರವಾಗಿ ದೆಹಲಿಗೆ ಹೋಗಿದ್ದಾನೆ. ಅಮೆರಿಕಾಗೆ ಫ್ಲೈಟ್ ಬುಕ್ ಮಾಡಿದ್ದಾನೆ. ಅದು ಫೆಬ್ರವರಿ 3ನೇ ತಾರೀಕು ಬೆಳಗ್ಗೆ 8:30 ಅವನ ಫ್ಲೈಟ್ ದೆಹಲಿಯಿಂದ ನ್ಯೂಯಾರ್ಕ್ಗೆ ಹಾರಬೇಕಾಗಿತ್ತು. ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ಪೋರ್ಟ್ ಅನ್ನ ಎಂಟ್ರಿ ಆಗಲು ಪಾಸ್ಪೋರ್ಟ್ ತೋರಿಸಿ ಮತ್ತು ಟಿಕೆಟ್ ತೋರಿಸಿದ್ರೆ ಸಾಕಾಗಿತ್ತು. ಅಷ್ಟೊಂದು ಸೆಕ್ಯೂರಿಟಿ ಕೂಡ ಅವಾಗ ಮಾಡುತ್ತಿರಲಿಲ್ಲ. ಹೀಗಾಗಿ ಜಯೇಶ್ ಪಟೇಲ್ ಆರಾಮವಾಗಿ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಲಗೇಜ್ ಅನ್ನ ಚೆಕಿಂಗ್ ಗೆ ಕಳಿಸಿ ತನ್ನ ಬಳಿ ಇದ್ದಂತಹ ಒಂದು ಚಿಕ್ಕ ಸೂಟ್ ಕೇಸ್ ಮತ್ತು ಇನ್ನೊಂದು ಬ್ಯಾಗ್
ಅನ್ನ ಇಟ್ಟುಕೊಂಡಿದ್ದಾನೆ. ಯಾರು ನೋಡಿದರೂ ಇವನನ್ನ 32 ವರ್ಷದ ಯುವಕನು ಅನ್ನಲು ಸಾಧ್ಯವೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಇವನ ಮೇಕಪ್ ಮಾಡಿಕೊಂಡು ನಿಜವಾಗಲೂ ಅಮರಿಕ್ ಸಿಂಗ್ನ ಹಾಗೆಯೇ ತಯಾರಾಗಿ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದ. ಇನ್ನೇನು ಎಮಿಗ್ರೇಷನ್ ಗೆ ಹೋಗಬೇಕಾಗಿತ್ತು. ಅದಕ್ಕಿಂತ ಮೊದಲು ಒಂದು ಸೆಕ್ಯೂರಿಟಿ ಚೆಕ್ ಏರ್ಪೋರ್ಟ್ ನಲ್ಲಿ ನಡೆಯುತ್ತದೆ. ಸೆಕ್ಯೂರಿಟಿ ಚೆಕ್ ಗೆ ಮುಂದೆ ಬಂದಾಗ ಏರ್ಪೋರ್ಟ್ ಒಳಗೆ ಇದ್ದಂತಹ ಸೆಕ್ಯೂರಿಟಿ ಇವನನ್ನ ಚೆಕ್ ಮಾಡಿದ್ದಾನೆ. ಆದ್ರೆ ಸೆಕ್ಯೂರಿಟಿಗೆ ಯಾಕೋ ಈ ತಾತನ ಮೇಲೆ ಅನುಮಾನ ಬಂದು ಬಿಟ್ಟಿದೆ. ಇಷ್ಟು ವರ್ಷ ತಾನು ಈ ರೀತಿ ಚೆಕಿಂಗ್ ಕೆಲಸ ಮಾಡಿದರೂ ಕೂಡ ಯಾರು ಕೂಡ ಪಂಚೆ ಮೇಲೆ ಹೆಚ್ಚಾಗಿ ಬೆಲ್ಟ್ ಹಾಕಿದ್ದನ್ನ ಅವನು ಕಂಡಿರಲಿಲ್ಲ. ಹೀಗಾಗಿ ಅನುಮಾನ ಬಂದು, ಸಾಹೇಬರೇ ಕೊಂಚ ಸೈಡಿಗೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕೆಂದು ಆ ಸೆಕ್ಯೂರಿಟಿ ಈ ಅಮರಿಕ್ ಸಿಂಗ್ಗೆ ಹೇಳಿದ್ದಾನೆ. ಆಗಲೇ ಜಯೇಶ್ ಪಟೇಲ್ ಅಲಿಯಾಸ್ ಅಮರಿಕ್ ಸಿಂಗ್ಗೆ ನಡುಕ ಹುಟ್ಟಿಬಿಟ್ಟಿತ್ತು. ಆದರೂ ಭಂಡ ಧೈರ್ಯ ಮಾಡಿ ಸೆಕ್ಯೂರಿಟಿ ರೂಮ್ಗೆ ಹೋಗಿದ್ದಾನೆ. ಅಲ್ಲಿದ್ದ ಸೀನಿಯರ್ ಸೆಕ್ಯೂರಿಟಿ ಇನ್ಚಾರ್ಜ್ ಎಲ್ಲ ವಿಚಾರವನ್ನ ತಿಳಿದುಕೊಂಡಿದ್ದಾನೆ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗುತ್ತಿದ್ದೀರಿ, ನಿಮಗೆ ವೀಸಾ ಹೇಗೆ ಸಿಕ್ಕಿತು, ಅಮೆರಿಕದಲ್ಲಿ ಯಾರಿದ್ದಾರೆ, ಈ ಎಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಅಮರಿಕ್ ಸಿಂಗ್ ಅಲಿಯಾಸ್ ಜಯೇಶ್ ಪಟೇಲ್ ನಡುಗಲು ಪ್ರಾರಂಭಿಸಿದ್ದ. ಹಾಗೂ ಮಾತುಗಳು ಸರಿಯಾಗಿ ಬರುತ್ತಿರಲಿಲ್ಲ. ಆಗಲೇ ಆ ಸೀನಿಯರ್ ಸೆಕ್ಯೂರಿಟಿಗೆ ಗೊತ್ತಾಗಿ ಹೋಗಿತ್ತು, ಏನೋ ಒಂದು ಇಲ್ಲಿ ಗೋಲ್ಮಾಲ್ ಇದೆ ಅಂತ. ಆಗ ಸೀನಿಯರ್ ಇನ್ಚಾರ್ಜ್ ಆ ಅಮರಿಕ್ ಸಿಂಗ್ ಶೂಸ್ ಅನ್ನ ನೋಡಿದ್ದಾನೆ. ಆಗ ಅವನಿಗೆ ಗೊತ್ತಾಗಿದ್ದು ಈ ಅಮರಿಕ್ ಸಿಂಗನ ಪಂಚೆಯ ಒಳಗಡೆ ಪ್ಯಾಂಟ್ ಹಾಕಿರಬಹುದು ಅಂತ. ಹೀಗಾಗಿ ಸೆಕ್ಯೂರಿಟಿ ಅಮರಿಕ್ ಸಿಂಗ್ಗೆ ತನ್ನ ಪಂಚೆಯನ್ನ ಬಿಚ್ಚಲು ಹೇಳಿದ್ದಾರೆ. ಆಗ ಅಮರಿಕ್ ಸಿಂಗ್ ಒಬ್ಬ ಸೀನಿಯರ್ ಸಿಟಿಜನ್ ಜೊತೆ ನೀವು ಯಾವ ರೀತಿ ನೋಡಿಕೊಳ್ಳುತ್ತಿದ್ದೀರಾ, ನನಗೆ 80 ವಯಸ್ಸು, ನನಗೆ ನೀವು ಪಂಚೆ ಬಿಚ್ಚಲು ಹೇಳುತ್ತಿದ್ದೀರಾ, ನಾಚಿಕೆ ಆಗಲ್ವಾ ಅಂತ ದಬಾಯಿಸಿದ್ದಾನೆ. ಆಗ ಸೆಕ್ಯೂರಿಟಿ ಇನ್ಚಾರ್ಜ್, ಸರ್ ಇದು ನಾರ್ಮಲ್ ಚೆಕಿಂಗ್, ನಾವು ಮಾಡಲೇಬೇಕಾಗುತ್ತದೆ, ದಯವಿಟ್ಟು ಪಂಚೆಯನ್ನ ಬಿಚ್ಚಿ ಅಂತ ಹೇಳಿದಾಗ ಪಂಚೆ ಕೆಳಗಡೆ ಪ್ಯಾಂಟ್ ಇದ್ದಿದ್ದು ಗೊತ್ತಾಗಿ ಹೋಗಿದೆ. ಅದು ಕೂಡ ಒಂದು ಜೀನ್ಸ್ ಪ್ಯಾಂಟ್ ಆಗಿತ್ತು. ಹೆಚ್ಚಾಗಿ ಈ ರೀತಿಯ ಜೀನ್ಸ್ ಪ್ಯಾಂಟ್ ಗಳನ್ನ 80 ವರ್ಷದ ಮುದುಕರು ಯಾರು ಕೂಡ ಹಾಕೋದಿಲ್ಲ ಅನ್ನೋದು ಗೊತ್ತಾಗಿತ್ತು. ಆಮೇಲೆ ಒಂದೊಂದಾಗಿ ಬಟ್ಟೆಯನ್ನ ಬಿಚ್ಚಿಸಿದಾಗ ಅಧಿಕಾರಿಗಳಿಗೆ ಖಾತ್ರಿಯಾಗಿ ಹೋಗಿತ್ತು. ಕೊನೆಗೆ ಶರ್ಟ್ ಬಿಚ್ಚಿಸಿ ಬನಿಯನ್ ಬಿಚ್ಚಿಸಿ ನೋಡಿದಾಗ ಸೆಕ್ಯೂರಿಟಿ ಇನ್ಚಾರ್ಜ್ ಇನ್ನೂ ಬೆಚ್ಚಿ ಬಿದ್ದಿದ್ದರು. ಕಾರಣ 80 ವಯಸ್ಸಿನ ಮುದುಕನಿಗೆ 30 ವರ್ಷದ ಹುಡುಗನ ಬಾಡಿ ಆ ಅಮರಿಕ್ ಸಿಂಗ್ ಬಳಿ ಇತ್ತು. ಹೌದು, ಆ ಜಯೇಶ್ ಪಟೇಲ್ ಜಿಮ್ ಮಾಡುತ್ತಿದ್ದ ಕಾರಣ ಅವನಿಗೆ ಒಳ್ಳೆಯ ಬಾಡಿ ಕೂಡ ಇತ್ತು. ಆಗ ಸೆಕ್ಯೂರಿಟಿ ಇನ್ಚಾರ್ಜ್ ಜಯೇಶ್ ಪಟೇಲ್ ನ ಬಾಡಿಯನ್ನ ಮುಟ್ಟಿ ನೋಡಿದಾಗ 82 ವಯಸ್ಸಿಗೆ ನಿಮ್ಮ ಬಾಡಿ ತುಂಬಾ ಸಖತ್ತಾಗಿದೆ ಅಂತ ಹೇಳಿ ಜಯೇಶ್ ಪಟೇಲ್ಗೆ ನಿಜ ಏನು ಅಂತ ಕೇಳಿದಾಗ ಜಯೇಶ್ ಪಟೇಲ್ ಅಲಿಯಾಸ್ ಅಮರಿಕ್ ಸಿಂಗ್ ಎಲ್ಲವನ್ನ ಬಾಯಿ ಬಿಟ್ಟಿದ್ದಾನೆ. ಹೌದು, ತಾನು ಮೋಸದಿಂದ ಅಮರಿಕ್ ಸಿಂಗನ ಪಾಸ್ಪೋರ್ಟ್ ಅನ್ನ ಪಡೆದು ಅಮೆರಿಕಕ್ಕೆ ಹಾರಲು ಪ್ರಯತ್ನ ಪಡುತ್ತಿದ್ದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾನೆ. ನೋಡಿದ್ರ ಸ್ನೇಹಿತರೆ, ಯಾವ ರೀತಿ ಜನ ಅಮೆರಿಕದ ಹುಚ್ಚಿನಿಂದ ಏನೆಲ್ಲ ಮಾಡುತ್ತಿದ್ದಾರೆ ಅನ್ನುವುದಕ್ಕೆ ಇದೊಂದು ಜಲವಂತ ಉದಾಹರಣೆಯಾಗಿದೆ. ಅದ್ಯಾಕೋ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ಅಮೆರಿಕದ ಹುಚ್ಚು ನಮ್ಮ ಈ ಭಾರತೀಯ ಯುವಕರಲ್ಲಿ ಈಗಲೂ ಕೂಡ ಹೆಚ್ಚುತ್ತಾನೆ ಇದೆ. ಮನಸ್ಸು ಮಾಡಿದರೆ ಭಾರತದಲ್ಲಿ ನಾವು ಏನು ಬೇಕಾದನ್ನ ಸಾಧಿಸಬಹುದು ಹಾಗೂ ಅಮೆರಿಕಕ್ಕಿಂತ ಮುಂದೆ ನಾವು ಬೆಳೆಯಬಹುದು. ಈ ಕಟು ಸತ್ಯ ನಮ್ಮ ಯುವಕರಿಗೆ ಇನ್ನೂ ಯಾಕೆ ಗೊತ್ತಾಗುತ್ತಿಲ್ಲ ಅನ್ನುವುದೇ ಒಂದು ವಿಪರ್ಯಾಸ. ಹೀಗಾಗಿ ಬೇರೆ ಬೇರೆ ಮಾರ್ಗಗಳನ್ನು ಹಿಡಿದು ಅಮೆರಿಕಕ್ಕೆ ಹೋಗುವ ಪ್ರಯತ್ನ ಈಗಲೂ ನಮ್ಮ ಯುವಕರು ಮಾಡುತ್ತಿರುವುದು ದುರ್ದೈವ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ.